ನೆಕ್ಸ್ಟ್ ಜನ್ಮ ಇರಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ಈ ಮೂವಿ ನೋಡಿದ ನಂತರ ಎಷ್ಟೇ ಜನ್ಮ ಇದ್ದರೂ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತ ಅನಿಸ್ತು. ನಾವು ಥಿಯೇಟ್ರಲ್ಲಿ ಅವ್ರ ಜೊತೆನೇ ಒಂದು ಇದ್ದಂಗೆ ಥರ ಅದೊಂದು ಫೀಲಿಂಗ್ ಬಂತು. ಅವ್ರು ನಮ್ಮೊಂದಿಗೆ ಇರ್ತಾರೆ, ಅವರು ಕೊನೆಯವರೆಗೂ ಅವ್ರು ನಮ್ಮೊಟ್ಟಿಗೆ ಇರ್ತಾರೆ. ಅವರು ಮಿಸ್ ಯು ಅಪ್ಪು, ಮಿಸ್ ಯು ಲಾಟ್. ತುಂಬ ಚೆನ್ನಾಗಿತ್ತು, ಅನ್ಬಿಲೀವೇಬಲ್, ನಿಜ. ಎಲ್ಲರೂ ಕೂಡ ನೋಡಲೇಬೇಕು ಈ ಮೂವಿನ, ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಆಫ್ಟರ್ ಕಾಂತಾರ ಆದಮೇಲೆ ಒನ್ ಆಫ್ ದಿ ಬೆಸ್ಟ್ ಮೂವಿ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಕೊನೆಯ ಸಿನಿಮಾ ಗಂಧದ ಗುಡಿ ಇವತ್ತು ಮಂಗಳೂರಿನಲ್ಲಿ ಬಿಡುಗಡೆಯಾಗಿದೆ. ಪ್ರೀಮಿಯರ್ ಶೋ ನಡೀತಾ ಇದೆ ಇವಾಗ. ಸಿನಿಮಾ ನೋಡಿದ ವೀಕ್ಷಕರು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ, ಅವರ ಅಭಿಪ್ರಾಯ, ಅವರ ಒಂದು ಫೀಲಿಂಗ್ಸ್ ಏನಿತ್ತು, ಅವರಿಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಸ್ಕ್ರೀನ್ ಮೇಲೆ ಅನ್ನೋದನ್ನು ಅವ್ರ ಹತ್ರ ಕೇಳ್ಕೊಂಬರೋಣ ಬನ್ನಿ. ತುಂಬ ಚೆನ್ನಾಗಿತ್ತು ಮೂವಿ, ತುಂಬ ಎಮೋಷನಲ್ ಅನ್ನಿಸ್ತು. ಅವರು ಅಪ್ಪವ್ರನ್ನ ತುಂಬ ಮಿಸ್ ಮಾಡ್ಕೋತೀವಿ, ಅವರು ಮತ್ತೆ ವಾಪಸ್ ಬರಬೇಕು ಅನ್ನೋವಂಥ ಒಂದು ಫೀಲ್ ಆಗ್ತಾಯಿದೆ. ಫಿಲಮೋಗ್ರಫಿ ತುಂಬ ಚೆನ್ನಾಗಿದೆ. ಪುನೀತ್ ಅಣ್ಣವ್ರ ಮತ್ತೆ ನೋಡಿದ್ದು ಆ ಎಮೋಷನ್ ಇದೆಯಲ್ಲ, ಆ ಎಮೋಷನ್ ಫಿಲಮೋಗ್ರಫಿದಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನು ಅದೇ ಎಮೋಷನ್ಸ್, ನೇಚರ್ ಮತ್ತು ನೇಚರ್ನ ಕಂಪ್ಲೀಟಾಗಿ ನೋಡೋದು ಅವಕಾಶ ಕೊಟ್ಟಿದ್ದು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮಿಸ್ ಯು ಅಪ್ಪು, ಮಿಸ್ ಯು ಲಾಟ್. ಮತ್ತೆ ವಾಪಸ್ ಬರಲಿ ಅಪ್ಪು ಅಂತ ಕೇಳ್ಕೊಳ್ತೀವಿ. ಅಷ್ಟಾಗಿದೆ, ಒಳ್ಳೆಯದುಂಟು, ಮತ್ತೆ ಬರೋದು ಅಂತ ಅನಿಸ್ತೈತೆ. ಇಟ್ ವಾಸ್ ಗುಡ್. ಪುನೀತ್ ಈಸ್ ಆಲ್ವೇಸ್, ಹೇಳಲಿಕ್ಕೇನಿಲ್ಲ. ಸೊ ಅಪ್ಪು ಈಸ್ ಆಲ್ವೇಸ್ ಎವರ್ ಗ್ರೀನ್. ವಿಶ್ವಮಾನವ ಅಂತ ಹೇಳಿದಾರಲ್ಲ, ಯೂನಿವರ್ಸಲ್. ಎಲ್ಲ ನೋಡಬೇಕಾದಂಥ ಸಿನಿಮಾ. ಸೊ ಆಫ್ಟರ್ ಕಾಂತಾರ ಆದಮೇಲೆ ಒನ್ ಆಫ್ ದಿ ಬೆಸ್ಟ್ ಮೂವಿ. ಪ್ರಕೃತಿ ಉಳಿಸ್ಬೇಕಷ್ಟೇ. ಚೆನ್ನಾಗಿದೆ, ಸೂಪರ್ ಎಕ್ಸ್ಪೀರಿಯನ್ಸ್ ಸರ್. ಒಳ್ಳೆ ಟ್ರಾವೆಲ್ ಜರ್ನಿ. ಬಟ್ ಪುನೀತ್ ರಾಜ್ಕುಮಾರ್ ನೋಡಿ ತುಂಬ ಖುಷಿನೂ ಆಗುತ್ತೆ, ಸ್ವಲ್ಪ ದುಃಖನೂ ಆಗುತ್ತೆ. ಆಸಮ್ ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಯ್ತು ಫಿಲ್ಮ್ ನೋಡಿ. ಎಲ್ಲರೂ ನೋಡಬೇಕು. ಆ್ಯಂಡ್ ಐ ವಿಲ್ ಕಮ್ ವಿತ್ ಮೈ ಆಲ್ ಫ್ಯಾಮಿಲಿ ಆ್ಯಂಡ್ ಎವ್ರಿ ಫ್ರೆಂಡ್ಸ್. ಸ್ಪ್ಲೆಂಡೆಡ್ ಮೂವಿ, ತುಂಬ ಚೆನ್ನಾಗಿದೆ. ಸೊ ನಾನು ಒಬ್ಬ ಟ್ರಾವೆಲರ್ ಇದ್ದೆ. ಸೊ ಕೆಲವೊಂದು ಪ್ಲೇಸಸ್ ಯಾರು ನೋಡಿಲ್ಲ ಅಂತ ನೋಡ್ಲಿಕ್ಕೋಸ್ಕರ ಬಂದೆ. ಪುನೀತ್ ಸರ್ ಕೊನೆ ಫಿಲಮ್ ಅಂತ ಹೇಳಲಿಕ್ಕಾಗಲ್ಲ, ಅವರು ಯಾವತ್ತಿದ್ರು ಜೀವಂತ. ನೋಡಲೇಬೇಕಾದಂಥ ಫಿಲಮ್. ಕರ್ನಾಟಕ ನೋಡಲಿಕ್ಕೆ, ಪುನೀತ್ ಸರ್ ನೋಡಲಿಕ್ಕೆ ಇದು ಒಳ್ಳೆ ಅವಕಾಶ. ನೋಡಿ, ಒಳ್ಳೆ ಫಿಲಮ್. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಅದೇ ಅದು ಒಂದು 1.5 hour ಡ್ಯೂರೇಷನ್. ನಾವು ಥಿಯೇಟ್ರಲ್ಲಿ ಅವ್ರ ಜೊತೆನೇ ಒಂದು ಇದ್ದಂಗೆ ಥರ ಅದೊಂದು ಫೀಲಿಂಗ್ ಬಂತು. ಅವ್ರು ನಮ್ಮೊಂದಿಗೆ ಇರ್ತಾರೆ, ಅವರು ಕೊನೆಯವರೆಗೂ ಅವ್ರು ನಮ್ಮೊಟ್ಟಿಗೆ ಇರ್ತಾರೆ. ಅವರು ನೀವು ಅವ್ರ ಅಭಿಮಾನಿನ? ಅಪ್ಪಟ ಅಭಿಮಾನಿ. ಅಪ್ಪಟ ಅಭಿಮಾನಿ. ಎಲ್ಲ ಸಿನಿಮಾ ಎಲ್ಲದು. ಫಸ್ಟ್ ಅವ್ರದ್ದು ಯಾವ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗಿತ್ತು? ಫಸ್ಟು ಅನ್ನಪೂರ್ಣ ಜಾಕಿ ನೋಡಿ. ಏನಾದರೂ ಸ್ಕ್ರೀನ್ ಮೇಲೆ ನೋಡಿದಾಗ ಅಳು ಬರುವಂಥದ್ದು ಏನಾದರೂ? ಈ ಫಿಲ್ಮ್ ನೇಚರ್ ಲವರ್ಸ್ಗೆ ಭಾರಿ ಇಂಟ್ರೆಸ್ಟಿಂಗ್ ಸೀನ್ ಅದು. ಕರ್ನಾಟಕ ಜನತೆಗೆ ಕೊನೆಯದಾಗಿ ಏನು ಹೇಳ್ತೀವಿ? ಎಲ್ಲರೂ ಬಂದು ನೋಡಬೇಕು, ಎಲ್ಲರೂ ನೋಡಲೇಬೇಕು. ಪುನೀತ್ ಅಣ್ಣನವ್ರ ಲಾಸ್ಟ್ ಫಿಲ್ಮ್ ಮರೆಯಲಾದ ಮಾಣಿಕ್ಯ ಅವರು, ಅಷ್ಟೇ ಹೇಳ್ಬೋದು ನಾವು. ಅಭಿಮಾನಿಗಳೇ ದೇವರು ಅಂತ ಹೇಳ್ತಾರೆ, ಅದಕ್ಕಾಗಿ ನೋಡಲೇಬೇಕಾಯ್ತು. ಥ್ಯಾಂಕ್ ಯು. ಚೆನ್ನಾಗಿತ್ತು. ನೀವು ಅವರ ಅಭಿಮಾನಿ? ಹೌದು. ಚೆನ್ನಾಗಿತ್ತು ಸರ್. ಸ್ವಲ್ಪ ಬೇಜಾರಾಗತ್ತೆ ಇವಾಗಿಲ್ಲ ಅಂತ. ಸೂಪರ್, ಒಳ್ಳೆದಿತ್ತು. ಹೌದು, ತುಂಬ ಫೀಲ್ ಆಯಿತು ಸರ್. ನೆಕ್ಸ್ಟ್ ಜನ್ಮ ಇರಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ಈ ಮೂವಿ ನೋಡಿದ ನಂತರ ಎಷ್ಟೇ ಜನ್ಮ ಇದ್ದರೂ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತ ಅನಿಸ್ತು. ಅಪ್ಪು ಯಾವತ್ತೂ ಅಮರ. ಕರ್ನಾಟಕ ಯಾವತ್ತೂ ನಮ್ಮ ಹೆಮ್ಮೆ, ಕನ್ನಡ ಭಾಷೆ ನಮ್ಮ ಹೆಮ್ಮೆ ಸರ್. ಇಷ್ಟೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇಟ್ ಆ್ಯಕ್ಚುಲಿ ಸೆಲೆಬ್ರೇಟ್ಸ್ ದ ಜರ್ನಿ ಆಫ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಸೊ ಎವ್ರಿ ಒನ್ ಶುಡ್ ವಾಚ್ ಇಟ್. ಸೊ ಕರ್ನಾಟಕದ್ದು ಜೀವಜಂತು ಮತ್ತು ಅದರ ಬೇರೆ ಫಾರೆಸ್ಟ್ ಅದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಸ್ಟನ್ನಿಂಗ್ ವಿಜುವಲ್ಸ್ ಇದೆ. ಹಾಗೆ ಯು ವಿಲ್ ಸೆಲೆಬ್ರೇಟ್ ಪುನೀತ್ ರಾಜ್ಕುಮಾರ್. ಐ ಆಮ್ ಆ್ಯಕ್ಚುಲಿ ಟ್ರೂಲಿ ಫೀಲಿಂಗ್ ರಿಯಲಿ ಪ್ರೌಡ್ ಟು ಬಿ ಎಸ್ ಫ್ಯಾನ್. ಥ್ಯಾಂಕ್ ಯು. ಅಂದರೆ ಪ್ರಕೃತಿಯನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಪ್ರಕೃತಿ ಯಾಕಾಗಿ ನಮಗೆ ನಮ್ಮ ಜೊತೆ ಇರಬೇಕು, ಆ ರೀತಿ ಎಲ್ಲವನ್ನು ತುಂಬ ವಿಸ್ತಾರವಾಗಿ, ಅಂದರೆ ನಾವು ಪ್ರಕೃತಿಯನ್ನು ನಾಶ ಮಾಡುವಂಥದ್ದನ್ನು ಎಲ್ಲೂ ಹೇಳದೆ ಅದನ್ನು ಅವರೇ ನಮಗೆ ಅದನ್ನು ರೀಚ್ ಆಗುವ ರೀತಿಯಲ್ಲಿ ಅದನ್ನು ತೋರಿಸಿದ್ದಾರೆ. ತುಂಬ ಒಳ್ಳೆ ಫಿಲ್ಮ್. ಎಲ್ಲರೂ ಮಕ್ಕಳು ಸಮೇತ ಎಲ್ಲರೂ ಬಂದು ನೋಡುವಂಥ ಫಿಲ್ಮ್.